ಕರಿ 30 ವರ್ಷಡು ದೇಶಡೊರ್ಮೆ ಸರ್ಕಸ್ ಪ್ರದರ್ಶನ ಕೊರೊಂದು ಮಲ್ಲ ಪುದರ್ ಪಡೆಯಿನ ಅಪೋಲೋ ಸರ್ಕಸ್ ಸುರುತ ಸರ್ತಿಗೆ ಕುಡ್ಲಾಗ ಬೈದಂಡು ಕುಡ್ಲದ ಬಂಗ್ರಕೋಡೂರುದ ಡೆಲ್ಟಾ ಮೈದಾನಡು ನವೆಂಬರ್ 5 ತಾರೀಕರ್ದು ಅಪೋಲೋ ಸರ್ಕಸ್ ತನ್ನ ಪ್ರದರ್ಶನ ಶುರು ಮಾಡ್ತದಂಡು. ಕುಡ್ಲ ಮೇಯರ್ ಜಯಾನಂದ್ ಅಂಚನ್ ತುಡರ್ ಬೆಳಗಾದ ಸರ್ಕಸ್ ಪ್ರದರ್ಶನಗ ಉದಿಪನದ ಚಾಲನೆ ಕೊರಿಯರು. ಕುಡ್ಲಡ್ ಸುಮಾರು 8 ವರ್ಷದ ಬೊಕ್ಕ ಸರ್ಕಸ್ ತುಯರೆ ಅವಕಾಶ ತಿಕ್ಕದಂಡು ಸಾರ್ವಜನಿಕರ ಇಂದದ ಹೆಚ್ಚಿನ ಪ್ರಯೋಜನ ಪಡೆವನಡು ಪಡೆದು ಜಯಾನಂದ್ ಅಂಚನ್ ಅಪೋಲೋ ಸರ್ಕಸ್ ತಂಡಗ ಎಡಬೈಕೆರು. ವ್ಯಾಪ್ತಿಯಲ್ಲಿ ಬರುವಂತ ಕೋಡಿಕಲ್ ಕೂಲೂರು ಪರಿಸರದಲ್ಲಿ ಆಗುವಂತಹ ಈ ಒಂದು ಅಪೋಲೋ ಸರ್ಕಸ್ ಇದು ಜನಸಾಮಾನ್ಯರಿಗೆ ಒಂದು ಈ ಸಲದ ಮಟ್ಟಿಗೆ ಒಂದು ಕೊರೋನಾದ ನಂತರ 10 ವರ್ಷ ನಂತರ ಈ ಒಂದು ಕಾರ್ಯಕ್ರಮ ಈ ಪರಿಸರದಲ್ಲಿ ಬಂದಿದೆ. ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯ ಒಂದು ಮಾದರಿಯಾಗಿ ಒಂದು 10 ವರ್ಷ ನಂತರ ಬಂದದ್ದು ನಮಗೆ ಎಲ್ಲ ಜನರಿಗೆ ಒಂದು ಒಳ್ಳೆಯ ಒಂದು ಶುಭ ಸುದ್ದಿ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಜಾಸ್ತಿ ಸಮಯದಲ್ಲಿ ಬರಲಿ ಅಂತ ನಾನು ನಮ್ಮ ಈ ಪರಿಸರದ ಜನರಲ್ಲಿ ಕೂಡ ಹೇಳೋದಿಷ್ಟೇ. ಇವರಿಗೆ ಸದಾ ಇವರಿಗೆ ಸಹಕಾರವನ್ನು ಕೊಡಬೇಕು, ಇವರ ಮೆಚ್ಚುಗೆಯನ್ನು ಇವರ ಸರ್ಕಸ್ಸಿನ ಮೆಚ್ಚುಗೆಯನ್ನು ಪಡೆಯಬೇಕು, ಎಲ್ಲ ಮಾನ್ಯತೆಯನ್ನು ಪಡೆಯುವಂತಾಗಬೇಕು ಅಂತ ಹೇಳುತ್ತಾ ಒಂಜಿ ಸರ್ಕಸ್ ತಂಡ ಪಂಡ ಅವೆಟ್ ಅವ್ಯತೋ ಚೆನ್ನ ಕಲಾವಿದರು ಉಲ್ಲೇರು. ಕೊರೋನಾದ ಬೊಕ್ಕ ಇಡೀ ಇಲ್ಲದಕ್ಲು ಪೋದು ಸರ್ಕಸ್ ತೂಪಿನ ಅವಕಾಶ ತಿಕ್ಕದಂಡು ಕಲಾವಿದರಿಗ್ಲ ಕುಡ್ಲ ಜನಕ್ಲು ಪ್ರೋತ್ಸಾಹ ಕೊರಡು ಪಂಡದು ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರು ಕಿರಣ್ ಕುಮಾರ್ ಕೋಡಿಕಲ್ ತೆರಿಪಾಯರು. ಅಪೋಲೋ ಸರ್ಕಸ್ ಮಂಗಳೂರಿಗೆ ಸುಮಾರು 8 ವರ್ಷದ ನಂತರ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 8 ವರ್ಷದ ನಂತರ ಒಂದು ಸರ್ಕಸ್ ಅಂತ ಹೇಳಿ ಮಂಗಳೂರಿಗೆ ಬರ್ತಾ ಇದೆ. ಸನಿಲ್ ಜಾರ್ಜ್ ಅವರ ನೇತೃತ್ವದಲ್ಲಿ ಇವತ್ತು ಅಪೋಲೋ ಸರ್ಕಸ್ ನಮ್ಮ ಬಂಗ್ರಕೂಡೂರು ವಾರ್ಡಿಗೆ ಬಂದಿದೆ. ಹೆಚ್ಚಾಗಿ ಪುಟಾಣಿ ಮಕ್ಕಳಿಗೆಲ್ಲ ತುಂಬ ಒಂದು ಖುಷಿ ಕೊಡುವಂಥ ಸರ್ಕಸ್. ಮುಂಚೆ ನಾವು ಕೂಡ ಪ್ರಾಣಿಗಳನ್ನು ಪಕ್ಷಿಗಳನ್ನು ಕಾಣ್ತಾ ಇದ್ವಿ, ಆದರೆ ಈಗ ಖಂಡಿತವಾಗಿ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೂ ಇಂಥ ಒಂದು ಈ ಒಂದು ಟ್ಯಾಲೆಂಟ್, ಸರ್ಕಸ್ ಟ್ಯಾಲೆಂಟಿಗೆ ನಾವೆಲ್ಲರೂ ಆದಷ್ಟು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಕೊರೋನಾ ನಂತರ ಮೇಯರ್ ಅವರು ಹೇಳಿದಾಗೆ ಕೊರೋನಾ ನಂತರ ಇದು ಸಂಪೂರ್ಣವಾಗಿ ನಿಂತಿತ್ತು. ಎಲ್ಲರೂ ತುಂಬ ಸಮಸ್ಯೆ ಇದೆ. ಸುಮಾರು 75 ಇವರು ಸರ್ಕಸ್ನಲ್ಲಿ 75 ಜನರು ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವೆಲ್ಲ ಸೇರಿ ಇಡೀ ಮಂಗಳೂರಿನವರು ಸಪೋರ್ಟ್ ಮಾಡಿ ಆದಷ್ಟು ಈ ಸರ್ಕಸನ್ನು ಸುಮಾರು 40-45 ದಿವಸದ ಕಾಲ ಈ ಒಂದು ಬಂಗ್ರಕೂಡೂರು ವಾರ್ಡ್ನಲ್ಲಿ ನಡೀತಾ ಇದೆ. ಗೋಲ್ಡ್ ಫಿಂಚಿನ ಮುಂದೆ ಇರುವಂಥ ಡೆಲ್ಟಾ ಮೈದಾನದಲ್ಲಿ ನಾವೆಲ್ಲರೂ ಇವರಿಗೆ ಸಹಕರಿಸಿ ಆದಷ್ಟು ನಮ್ಮ ಮನೆಯಲ್ಲಿರುವಂಥ ಪುಟಾಣಿ ಮಕ್ಕಳನ್ನಿರ್ಬೋದು, ಹಿರಿಯರನ್ನಿರ್ಬೋದು ಇಲ್ಲಿ ಕರ್ಕೊಂಡು ಬಂದು ಅವರಿಗೆ ಸಹಾಯವನ್ನು ಮಾಡುವಂತ ಹೇಳುತ್ತಾ ಇವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸರ್ಕಸ್ಗೆ ಒಳ್ಳೆಯದಾಗಲಿ ಎಂದು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ. ಸರ್ಕಸ್ ಮಾಲಕರು ಸನಿಲ್ ಜಾರ್ಜ್ ಪಾತ್ರರಂದು ಸುಮಾರು 130 ಹೆಚ್ಚಿನ ಕಲಾವಿದರನ್ನು ಪಡೆಯಿನ ಈ ತಂಡ ಇರತಾಜು ಬಗೆತ ಬೇತೆ ಬೇತೆ ಸಾಹಸ ಮನೋರಂಜನಾ ಪ್ರದರ್ಶನ ಕುರಿದು ಜನಕ್ಲಿನ ರಂಜಿಸಾಯರೆ ಉಲ್ಲೇರ್ಪಂಡ ತೆರಿಪಾದ ಕುಡ್ಲದ ಪ್ರದರ್ಶನಗೂ ಸ್ಥಳೀಯಾಡಳಿತ ಎಡ್ಡೆ ರೀತಿಯ ಸಹಕಾರ ಕೊಡ್ತೇರು. ಜನಕುಲ್ಲ ಬತ್ತದ ಸರ್ಕಸ್ ತೋದು ಎಡ್ಡೆ ಸಹಕಾರ ಕೊರಡು ಪಂಡದಕ್ಕೆ ಏನುಂಡೇರು. 3 शो है, 1 बजे, 4 बजे, 7 बजे. ये एक महीना इधर हमारा प्रोग्राम रहेगा. डेली 1, 4, 7 3 शो चलते हैं. टिकट रेट 300, 200 एंड 100. हम लोग फर्स्ट टाइम मैंगलोर, आप लोग का सपोर्ट हमको ज़रूर चाहिए. आप लोग हमारा प्रोग्राम एक दिन बाद देखना ज़रूरी है. फिर कॉर्पोरेशन में मेयर उनको बहुत हेल्प किया, बहुत धन्यवाद मेयर को मैं पहले बोल रहे हैं. उसके बाद करण साहब को भी बहुत वार्ड कॉर्पोरेटर उसको भी मैं हेल्प, मेरा तरफ से हेल्प. पूरा डिपार्टमेंट मैंगलोर का पूरा डिपार्टमेंट, पुलिस डिपार्टमेंट, फायर एंड हेल्थ, ಎಲ್ಲ सब डिपार्टमेंट हमको लेके हेल्प किया. बहुत धन्यवाद. आपका सपोर्ट हमको भी कभी भी चाहिए. मीडिया वालों को भी मेरा धन्यवाद. ಒಟ್ಟು 2.5 ಗಂಟೆದ ಪ್ರದರ್ಶನಡು ಜನಕ್ಲಿನ ಗೇನು ವೈಪುನ ಮನೋರಂಜನದ ಪ್ರದರ್ಶನಲು ಉಂಡು. ಮಧ್ಯಾಹ್ನ 1 ಗಂಟೆ, 4 ಗಂಟೆ ಬೊಕ್ಕ ರಾತ್ರಿ 7 ಗಂಟೆ ಇಂಚ ದಿನಕ್ಕೆ 3 ಪ್ರದರ್ಶನಲು ಉಂಡು.
Mr. Muhammad from Gorakhpur. Où sont tes fidèles?